ನಮಸ್ಕಾರ. ನೀವು ಕೆನಡಾದಿಂದ ನನ್ನ ಚಾನೆಲ್ನ ನೋಡ್ತಾ ಇರೋರಾದ್ರೆ ನಿಮಗೆ ರಿಯಾಲ್ಟರ್ ಅವಶ್ಯಕತೆ ಇದೆ ಅಂದ್ರೆ ನೀವು Dsouza ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರು ಇಲ್ಲಿ ರಿಯಾಲ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದವರೇನೆ. ನಾಟ್ ಓನ್ಲಿ ಕೆನಡಾ, ನೀವು ಇನ್ನೂ ಕೆನಡಾಗೆ ಬರ್ತಾ ಇದ್ದೀರಾ, ಬೇರೆ ಯಾವುದೋ ಕಂಟ್ರಿಯಿಂದ ಬರ್ತಾ ಇದ್ದೀರಾ ಅಂದ್ರೂ ನಿಮಗೆ ಮನೆ ರೆಂಟ್ ಮಾಡೋ ಅವಶ್ಯಕತೆ ಇದೆ ಅಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಎಲ್ಲ ಒಂದು ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರ್ತೀರಾ ಅಂತ ಅಂದ್ಕೊತೀವಿ. ಇವತ್ತಿನ ಈ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಖುಷಿ ವಿಷಯ ಅಂತ ಹೇಳಿದರೆ, ನಮ್ಮ ಇಲ್ಲಿನ ಕೆನಡಾ ಪಾರ್ಲಿಮೆಂಟಲ್ಲಿ ಕನ್ನಡ ಸ್ಪೀಚ್ ಕೊಟ್ಟಿದ್ದಾರೆ ಚಂದ್ರ ಆರ್ಯ ಅಂತ. ಇಲ್ಲಿ ಕೆನಡಿಯನ್ ಪಾರ್ಲಿಮೆಂಟಲ್ಲಿ ಮೆಂಬರ್ ಆಗಿದ್ದಾರೆ ಅವರು, ನಮ್ಮ ಕನ್ನಡದವರು. ಅವರು ಪಾರ್ಲಿಮೆಂಟಲ್ಲಿ ಕನ್ನಡ ಸ್ಪೀಚ್ ಕೊಟ್ಟಿದ್ದು ಅದು ಇವಾಗ ಆಲ್ಮೋಸ್ಟ್ ನೀವು ಎಲ್ಲರಿಗೂ ಗೊತ್ತಾಗಿರುತ್ತೆ, ಎಲ್ಲರೂ ನೋಡಿದ್ದೀರಾ ಅದನ್ನು. ತುಂಬ ಜನ ಶೇರ್ ಮಾಡಿದ್ದಾರೆ ಅದನ್ನು, ಎಸ್ಪೆಷಲಿ ಇವನ್ ನಮ್ಮ ಕನ್ನಡಿಗರೇನೆ ಸೆಲೆಬ್ರಿಟಿಗಳು ಇನ್ಸ್ಟಾಗ್ರಾಮಲ್ಲಿ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅದು ಪಾಪ್ಯುಲರ್ ಆಗಿ ಫೇಮಸ್ ಆಯಿತು, ವೈರಲ್ ಆಗಿತ್ತು ಆ ವಿಡಿಯೋ. ನೀವು ನೋಡಿಲ್ಲ ಅಂದರೆ ಇವಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. The Honorable Member for an opinion. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ನೋಡಿದ್ರಲ್ಲ, ನಮ್ಮ ಒಂದು ಈ ಥರ ಒಂದು ಫಾರಿನ್ ಕಂಟ್ರಿಯಲ್ಲಿ ಕನ್ನಡ ಕೇಳಿದಾಗ ಒಂದು ಪಾರ್ಲಿಮೆಂಟಲ್ಲಿ, ಅದು ಅಫಿಷಿಯಲ್ ಇರೋ ಎಲ್ಲ ಅಫಿಷಿಯಲ್ಸ್ ಇರೋ ಜಾಗದಲ್ಲಿ ತುಂಬ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಅದರಲ್ಲೂ ನನಗೆ ಇನ್ನೊಂದು ನನಗೆ ಹೆಮ್ಮೆ ಆಗುವಂಥ ವಿಷಯ ಅಂದರೆ, ನಾನು ಅವ್ರ ಜೊತೆ ಒಂದ್ಸರಿ ಸ್ಟೇಜ್ ಶೇರ್ ಮಾಡಿದ್ದೀನಿ, ಅಂದರೆ ವರ್ಚುವಲ್ ಆಗಿ. ಲಾಸ್ಟ್ ಇಯರ್ ಕನ್ನಡ ಸಂಘದಿಂದ ಏನು ಒಂದು ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು, ಅದರಲ್ಲಿ ಅವರು ಕೂಡ ಬಂದಿದ್ರು ಗೆಸ್ಟ್ ಆಗಿ. ಆ ಒಂದು ಪ್ರೋಗ್ರಾಮ್ಗೆ ನನ್ನನ್ನು ಕೂಡ ಗೆಸ್ಟ್ ಆಗಿ ಕರೆದಿದ್ರು. ಸೊ ಅವ್ರ ಜೊತೆ ಒಂದು ಸ್ಟೇಜ್ ಶೇರ್ ಮಾಡ್ಕೊಂಡಿದ್ದು, ಎಲ್ಲ ಇಂಟ್ರಾಕ್ಷನ್ ಮಾಡಿದ್ದು ಅವ್ರ ಜೊತೆ. ಸೊ ನನಗೆ ಅದೊಂದು ತುಂಬ ಹೆಮ್ಮೆ ಅನಿಸುತ್ತೆ ಅದನ್ನು ನೋಡಿದಾಗ. ಸೊ ನಿಮಗೂ ಆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಕನ್ನಡ ಕೇಳಿದ್ದು ಕೆನಡಾದಲ್ಲಿ. ಇನ್ನೂ ಒಂದು ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದಿದ್ದು ಅಂದರೆ ಚೆರಿ ಬ್ಲಾಸಮ್ಸ್ ವಿಡಿಯೋ. ಇಲ್ಲಿ ಕೆನಡಾಲಿ ಸ್ಪ್ರಿಂಗ್ ಟೈಮಲ್ಲಿ ಚೆರಿ ಬ್ಲಾಸಮ್ಸ್ ಅಂತ ಒಂದು ಫ್ಲವರ್ ಬ್ಲೂಮ್ ಆಗುತ್ತೆ. ಅದು ಜಾಸ್ತಿ ದಿನ ಇರಲ್ಲ, 1 ವೀಕ್, ಒಂದು 10 days ಮ್ಯಾಕ್ಸ್ ಇರುತ್ತೆ. ಅದಾದಮೇಲೆ ಎಲ್ಲ ಬಿತ್ತೋಗ್ಬಿಡುತ್ತೆ ಮರದಿಂದ. ಅದು ಆ್ಯಕ್ಚುಲಿ ನಾನು ಇವಾಗ ವಿಡಿಯೋ ಮಾಡಿ 2-3 ವೀಕ್ಸ್ ಆಗ್ತಾ ಬಂತು ಹತ್ರ. ಬಟ್ ಅದೇನೋ ವಿಡಿಯೋ ಶೇರ್ ಮಾಡೋಕ್ಕೆ ನಾನು ಮರ್ತು ಬಿಟ್ಟಿದ್ದೀನಿ. ಹಿಂಗೋ ಇವಾಗ ಸಡನ್ನಾಗಿ ನೋಡ್ತಾ ನೆನಪಾಯಿತು, ಈ ವಿಡಿಯೋ ನಾನು ಶೇರೇ ಮಾಡಿಲ್ಲ ಅಂತ. ಸೊ ಅದನ್ನು ಒಂದು ಹಾಕಿರ್ತೀನಿ, ಯಾಕಂದರೆ ಫ್ಲವರ್ಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಚೆರಿ ಬ್ಲಾಸಮ್. ಹಾಯ್ ಗಾಯ್ಸ್, ನಾವಿದ್ದೀವಿ ಇವತ್ತು ಹೈ ಪಾರ್ಕಲ್ಲಿ. ಇದು ಇವಾಗ ಸ್ಪ್ರಿಂಗ್ ಸೀಸನ್ ನಡೀತಾ ಇದೆ ಕೆನಡಾಲಿ. ಸೊ ಇಲ್ಲಿ ಇವಾಗ ಚೆರಿ ಬ್ಲಾಸಮ್ ಅಂತ ಇದೆಲ್ಲ ಇಲ್ಲಿ ಇವಾಗ ಮರದಲ್ಲಿ ನೋಡ್ತಾ ಇರೋದು ಚೆರಿ ಬ್ಲಾಸಮ್. ಸೊ ಎಲ್ಲ ಇವಾಗ ಬ್ಲೂಮ್ ಆಗಿದೆ ಇವತ್ತು. ಆಮೇಲೆ ಇವತ್ತೊಂದು ಸ್ವಲ್ಪ ದಿನ, ಇವತ್ತು ನಾಳೆ ಅಷ್ಟೇ. ಸೊ ಅದಾದಮೇಲೆ ಎಲ್ಲ ಬಿದೋಗುತ್ತೆ. ಸೊ ತುಂಬ ಜನ ಇದ್ದಾರೆ ಇವತ್ತು ನೋಡೋಕ್ಕೆ ಬಂದಿರೋರು. ನೀವು ನೋಡ್ತಾ ಇರ್ಬೋದು, ಎಲ್ಲ ಮರಗಳು ಬಿಳಿ ವೈಟ್ ಚೆರಿ ಬ್ಲಾಸಮ್ ಕಾಣಿಸ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ.
ಈ ವಿಡಿಯೋದಲ್ಲಿ ಏನಿದೆ ಅಂತ ನೀವು ನೋಡ್ತಾ ಇರೋದಾದರೆ, ಈ ವಿಡಿಯೋದಲ್ಲಿ ರೇಯಾಂಶ್ ನನ್ನ ಫೋಟೋ ತೆಗಿತಾ ಇದ್ದಾನೆ. ಆ ಕಡೆ ನೋಡು, ಈ ಕಡೆ ನೋಡು, ಈ ಥರ ಕುತ್ಕೋ ಅಂತ ಹೇಳಿ ನನ್ನ ಫೋಟೋ ತಗೊತಾ ಇದ್ದ. ಈ ಫೋಟೋ ಹೇಗೆ ಬಂದಿದೆ ಅಂತ ನೀವು ನೋಡಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಯೂಸರ್ ನೇಮ್ ಹಾಕಿದ್ದೀನಿ. ಸೊ ನಿಮಗೆಲ್ಲ ಚೆರಿ ಬ್ಲಾಸಮ್ಸ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸದ್ಯಕ್ಕೆ ನಾವೇನು ಮಾಡ್ತಾ ಇದ್ವಿ ರೇಯಾಂಶ್? ಪ್ಲಾಂಟಿಂಗ್. ಅವನಿಗೆ ಆ್ಯಕ್ಚುಲಿ ಸ್ಕೂಲಲ್ಲಿ ಮೊನ್ನೆ ಮದರ್ಸ್ ಡೇ ದಿನ ಅವನೇ ಒಂದು ಕ್ಲೇ ಪಾಟ್ ಮಾಡಿ ಅದರಲ್ಲಿ ಅವ್ರಿಗೆ ಸ್ಕೂಲಲ್ಲಿ ಒಂದು ಸಣ್ಣದೇನೋ ಸೀಡ್ ಹಾಕಿ ಒಂದು ಪ್ಲಾಂಟ್ ಬೆಳೆಸಿ ಕೊಟ್ಟಿದ್ರು ಮನೆಗೆ. ಇದನ್ನು ಅಮ್ಮಂಗೆ ಕೊಡು, ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ಅದರ. ಸೊ ಅವನು ಅದನ್ನು ಫುಲ್ ಇಂಟ್ರೆಸ್ಟಲ್ಲಿ ಮಾಡಿ ಅವ್ರಿಗೆ ಪ್ಲಾಂಟ್ದು ಲೈಫ್ ಸೈಕಲ್ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಹೆಂಗೆಲ್ಲ ಆಗುತ್ತೆ ಪ್ಲಾಂಟ್ ಅಂತ. ರೇಯಾಂಶ್ ಇಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದೆಯಾ? ಪ್ಲಾಂಟ್ ಅನ್ನ ನೋಡ್ತಾ ಇದ್ದೀನಿ. ಅವನು ಬೆಳಿಗ್ಗೆ ಎದ್ದು ಇವಾಗ ಬೆಳಗ್ಗೆ 9 ಗಂಟೆ ಆಗಿದೆ, ಸ್ಯಾಟರ್ಡೆ. ಎದ್ದು ಬಿಟ್ಟು ಬಂದು ಇವಾಗ ಇಲ್ಲಿ ಕೂತಿದ್ದಾನೆ. ಏನಕ್ಕೆ ಅಂದರೆ ಇದಕ್ಕೆ ಇದು ಅವರು ಸ್ಕೂಲಲ್ಲಿ ಮಾಡಿದ್ದಂತೆ. ಆಮೇಲೆ ಈ ಸಾಯಿಲ್ ಮತ್ತೆ ಪ್ಲಾಂಟ್ ಒಳಗಡೆ ಇಟ್ಟರು. ಆಮೇಲೆ ಮನೆಗೆ ಹೋಗಿ ಪ್ಲಾಂಟ್ ಮಾಡಿ ಅಂತ ಹೇಳಿದ್ರು. ಇದೇನಕ್ಕೆ ಇದು ಏನಿದು HMD ಅಂದ್ರೆ ಏನು? HMD ಅಂದ್ರೆ ಏನು ಹೇಳು? ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಅಂತ ಶಾರ್ಟ್ ಆಗಿ ಬರ್ತಿದ್ದಾರೆ. ಹ್ಯಾಪಿ ಮದರ್ಸ್. ನೀನೇ ಮಾಡಿದ್ದಲ್ವಾ ಇದು? ನಾನು ಎಲ್ಲ ಕಡೆ ಸುಮ್ಮನೆ ಗ್ಲಿಟರ್ ಹಾಕೋದು. ಮಿಸ್ ಪಂಚವರಕ್ಕೆ ನಮ್ಮ ಟೀಚರು ಏನೋ ಮಾಡ್ತಾರೆ ಅದು. ಓಕೆ, ಅದು ಗಮ್ ಹಾಕಿ ಅದ್ರ ಮೇಲೆಲ್ಲ ಗ್ಲಿಟರ್ಸ್ ಹಾಕಿ ಫ್ರಮ್ ರೇಯಾಂಶ್ ಅಂತ ಬರ್ದಿರೋದು. ಅದರಲ್ಲಿ ಅವರೊಂದು ಸಣ್ಣದೇನೋ ಒಂದು ಸೀಡ್ ಹಾಕಿ ಕೊಟ್ಟಿದ್ದಾರೆ, ಯಾವುದೋ ಒಂದು ಫ್ಲವರ್ದು. ಸೊ ಅದಕ್ಕೆ ನೀರು ಹಾಕಬೇಕು ನೀವು ಅಂತ ಹೇಳಿದ್ದಾರೆ. ನೀರು ಹಾಕಿ ಸನ್ಲೈಟ್ ಮುಂದೆ ಇಡಬೇಕು ಅಂತ. ಆಮೇಲೆ ಪ್ಲಾಂಟ್ದೆಲ್ಲ ಲೈಫ್ ಸೈಕಲ್ ಹೇಳಿದ್ದಾರೆ ಅಲ್ವಾ, ಹೆಂಗೆ ಆಗುತ್ತೆ ಪ್ಲಾಂಟ್ ಅಂತೆಲ್ಲ ಹಾಗೆ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ಈ ಜನ ಬೆಳಗ್ಗೆನೇ ಎದ್ದು ಒಂದ್ಸರಿ ಸ್ವಲ್ಪ ನೀರು ಹಾಕಾಯಿತು. ಇವಾಗ ಸನ್ಲೈಟೇ ಬರ್ತಾ ಇಲ್ಲ ಅಂತ ಟೆನ್ಷನಲ್ಲಿ ಕೂತಿದ್ದಾರೆ, ಇನ್ನೂ ಸನ್ನೇ ಬಂದಿಲ್ಲಲ್ಲ ಅಂತ. ಸೊ ಅವ್ನಿಗೆ ಇವಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಪ್ಲಾಂಟಿಂಗಲ್ಲಿ, ಅಂದರೆ ಹೆಂಗೆ ಬೆಳೆಯುತ್ತೆ ಗಿಡ ಎಲ್ಲ ಅಂತಲ್ಲ. ರೇಂಜ್ ಏನು ಹೇಳು? ಏನು? ಫಸ್ಟ್ ಸೀಡ್ ಆಗಿರುತ್ತೆ, ಅದಾದ್ಮೇಲೆ ರೂಟ್ಸ್ ಬರುತ್ತೆ, ಅದಾದ್ಮೇಲೆ ಅದು ಪ್ಲಾಂಟ್ ಆಗುತ್ತೆ, ಅದಾದ್ಮೇಲೆ ಅದು ಏನಾದ್ರು ಆಗುತ್ತೆ. ಅದು ಯಾವ ಸೀಡ್ ಹಾಕಿರ್ತೀವೋ ಆ ಪ್ಲಾಂಟ್ ಆಗುತ್ತೆ ಅಲ್ವಾ. ಅದಕ್ಕೆ ಇವಾಗ ಅವ್ನಿಗೆ ಹೇಗೂ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಅಲ್ಲ. ಸೊ ನಾನು ಇಲ್ಲಿ ತನಕ ಆ್ಯಕ್ಚುಲಿ ಏನು ಒಂದು ಪಾಟ್ಸಲ್ಲಿ ಏನು ಬೆಳೆಸಿಲ್ಲ ಇಲ್ಲಿ ತನಕನೂ. ಸೊ ಅವ್ನಿಗೆ ಹೇಗೂ ಇಂಟ್ರೆಸ್ಟ್ ಇದೆ ಇವಾಗ. ಸೊ ನಾವು ಒಟ್ಟಿಗೆ ಸೇರಿ ಒಂದು ಬೆಳೆಸೋಣ ಅಂತ ಹೇಳ್ಬಿಟ್ಟು ಇವತ್ತು ಕೊರಿಯಾಂಡರ್ ಸೀಡ್ಸ್ ನಾನು ಓವರ್ ನೈಟ್ ಸೋಕ್ ಮಾಡಿಟ್ಟಿದ್ದೀನಿ. ಸೊ ನೋಡಿದ್ದೆ ಯಾವ ಥರ ಬೆಳೆಸೋದು ಕೊರಿಯಾಂಡರ್ ಲೀವ್ಸ್ ಅಂತ. ಸೊ ಅದು ನೋಡಿರೋ ಪ್ರಕಾರ ನಾವು ಆ್ಯಕ್ಚುಲಿ ಅದನ್ನು ಓವರ್ ನೈಟ್ ನೆನೆಸಿಟ್ಬಿಟ್ಟು ಸೀಡ್ ಮಾಡಿದ್ರೆ ಆಮೇಲೆ ಅದು ಕೊರಿಯಾಂಡರ್ ಲೀವ್ಸ್ ಬರುತ್ತೆ, ಕೊರಿಯಾಂಡರ್ದು ಪ್ಲಾಂಟ್ ಬರುತ್ತೆ ಅಂತ ನಾನು ನೋಡಿದ್ದೆ. ಸೊ ಅದ್ರ ಪ್ರಕಾರ ಇವಾಗ ನಾವು ನೆನೆಸಿಟ್ಟಿದ್ದೀವಿ. ಹೇಗಿದ್ರು ಅವನಿಗೂ ಒಂದು ಅದರದ್ದು ನೋಡ್ದಂಗೆ ಆಗುತ್ತೆ, ಪ್ಲಸ್ ನಮಗೆ ಅಡುಗೆಗೆ ಕೊರಿಯಾಂಡರ್ ಕೊತ್ತಂಬರಿ ಸೊಪ್ಪು ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದೀವಿ. ಮಾಡೋಣ ರೇಂಜ್. ಫಸ್ಟ್ ಏನು ಮಾಡಬೇಕು? ಇದು ಮಾಡಬೇಕು, ಸಾಯಿಲ್ ಹಾಕಬೇಕು ಪಾಟ್ಗೆ. ಸಾಯಿಲ್ ಹಾಕಾಯ್ತು. ಇವಾಗ ಏನು ಮಾಡಿದ್ರಿ ಅಂಚ್? ಈಗ ಸೀಡ್ ಹಾಕಬೇಕು. ಹಾಕು. ಇದು ನಾವು ಓವರ್ ನೈಟ್ ನೆನೆಸಿಟ್ಟಿರೋ ಕೊತ್ತಂಬರಿ ಕಾಳು ಹಿಂಗೆ ಹಾಕು, ಎಲ್ಲ ಕಡೆ ಸ್ಪ್ರೆಡ್ ಮಾಡು ಹಿಂಗೆ. ಸೀಡ್ ಹಾಕಾಯಿತು. ಇವಾಗ ಏನು ಮಾಡಬೇಕು ರೇಯಾಂಶ್? ಈಗ ಸಾಯಿಲ್ ಚೂರು ಕವರ್ ಮಾಡಬೇಕು. ಒಂದು ಸ್ವಲ್ಪ ಅದ್ರ ಮೇಲೆ ಸಾಯಿಲ್ ಹಾಕಿ ಕವರ್ ಮಾಡಬೇಕಲ್ವ ಸೀಡ್ಸನ್ನೆಲ್ಲ. ಹಾಕು ನಿಧಾನಕ್ಕೆ. ಆಮೇಲೆ ಸ್ಪ್ರೆಡ್ ಮಾಡು ಅದನ್ನು ಹಾಕಿ, ಓಕೆನಾ? ತುಂಬ ಒಂದೇ ಸರಿ ಹಾಕಬೇಡ, ಸ್ವಲ್ಪ ಸ್ಪ್ರೆಡ್ ಮಾಡು ಅಷ್ಟೆ. ಹಾಕು ಮತ್ತೆ. ಕವರ್ ಆಯ್ತಲ್ಲ, ಇವಾಗ ಏನು ಹಾಕೋಣ? ಸ್ವಲ್ಪ ನೀರು, ಓಕೆನಾ? ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡೋಣ ಎಲ್ಲ ಕಡೆ. ಪ್ಲಾಂಟ್ ಬೆಳೆಯೋಕ್ಕೆ ಏನು ಬೇಕು ಹೇಳು ಮೇಯ್ನಾಗಿ? ವಾಟರ್ ಮತ್ತು ಸನ್ಲೈಟ್. ಸೊ ಇವಾಗ ಇದನ್ನು ಹಾಕಿ ನೀರು ಹಾಕಿ ಬಾಲ್ಕನಿಯಲ್ಲಿ ಇಡೋಣ, ಅಲ್ಲಿ ಚೆನ್ನಾಗಿ ಸನ್ಲೈಟ್ ಬರುತ್ತಲ್ಲ. ನಾವು ಸೀಡ್ ಹಾಕಿ ಇಟ್ಟಿದ್ದೀವಿ. ಇವಾಗ ಇನ್ನೇನು ಇದನ್ನು ಹೊರಗಡೆ ಬಾಲ್ಕನಿಯಲ್ಲಿ ಇಡಬೇಕು ಅಷ್ಟೇ. ಆ್ಯಂಡ್ ಪ್ಲಾಂಟ್ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಬರುತ್ತೆ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಐ ಹೋಪ್ ಸೊ ಬರುತ್ತೆ ಅಂತ. ಫ್ರೆಶ್ ಕೊರಿಯಾಂಡರ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನಾವು. ಏನು ಹೇಳಬೇಕು ರೇಂಜ್? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಎಸ್ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬೈ ಬಾಯ್.